ಛತ್ರಪತಿ ಸಂಭಾಜಿ ಬಗೆಗೆ ವಿಕಿಪೀಡಿಯಾದಲ್ಲಿ ತಪ್ಪು ಬರೆದಿದ್ದಾರೆ ಎಂದು ಮಹಾರಾಷ್ಟ್ರದಲ್ಲಿ 4 ಬಂಧಿಸಲಾಗಿದೆ. ಅದೇ ವೇಳೆ ಬಂದಿರುವ ಒಂದು ಸಿನಿಮಾ ಕೂಡ ಅರ್ಧ ಸತ್ಯ ಮಾತ್ರವೇ ಹೇಳಿದೆ. ನಾರಾಯಣ ಗುರುಗಳ ಪಾಠದ ಬಗೆಗೆ ವಿವಾದವಾಗಿತ್ತು. ಗುರುಗಳ ಬಗೆಗೆ ಪಾಠವಿದ್ದರೂ ಅದರಲ್ಲಿ ಸತ್ಯ ಇರುತ್ತದೆಯೇ? ಹಿಂದೂ ಧರ್ಮ ಹಾಳು ಮಾಡುತ್ತಿದ್ದಾರೆ ಎಂದು ನಾರಾಯಣ ಗುರುಗಳ ಮೇಲೆ 1889ರಲ್ಲಿ ಜಾತಿ ಹಿಂದೂಗಳು ಮೊಕದ್ದಮೆ ಹೂಡಿದ್ದರು. ಈ ಮೊಕದ್ದಮೆ 14 ವರ್ಷ ನಡೆದು ಮದರಾಸು ಉಚ್ಚ ನ್ಯಾಯಾಲಯದಲ್ಲಿ ಬ್ರಿಟಿಷ್ ನ್ಯಾಯಾಧೀಶರಿಂದ ವಜಾ ಆಯಿತು. ಭಗತ್ ಸಿಂಗ್ರ ಪಾಠದಲ್ಲಿ ಅವರ ನಾನೇಕೆ ನಾಸ್ತಿಕ ಪುಸ್ತಕದ ವಿಷಯ ಇರುತ್ತದೆಯೇ? ಹೆಡಗೇವಾರ್ ಪಾಠದಲ್ಲಿ ಅವರ ಬ್ರಿಟಿಷ್ ಭಕ್ತಿ ಇರುತ್ತದೆಯೇ? ಭಗವದ್ಗೀತೆ ಪಾಠವು ನೆರೆಮನೆ ಬಂಧು ಬಳಗ ನೋಡದೆ ಕೊಲ್ಲು, ನೀನು ಕೊಂದರೂ ಕೊಲ್ಲಿಸುವುದು ನಾನು ಎನ್ನುವುದು ಇರುತ್ತದೆಯೇ? ಮಮ್ಮಿ, ಸಮ್ಮರ್ ವೆಕೇಶನ್ಸ್ ಗೆ ಈ ಸರಿ ವಾಟರ್ ಪಾರ್ಕ್ ಗೆ ಹೋಗೋಣ. ಮಾನಸ ವಾಟರ್ ಪಾರ್ಕ್ ಗೆ ಹೋಗೋಣ. ಈಗ ಹಿರಿಯರಿಂದ ಕಿರಿಯರವರೆಗೆ ಸಿಂಗಲ್ಸ್ ಅಥವಾ ಫ್ಯಾಮಿಲಿ ಅನ್ಲಿಮಿಟೆಡ್ ವಾಟರ್ ಗೇಮ್ಸ್ ಹಾಗೆ ಸಂಜೆ ಮೇಲೆ ರೈನ್ ಡ್ಯಾನ್ಸ್ ಮತ್ತು ಮ್ಯೂಸಿಕಲ್ ಫೌಂಟೇನ್. ಕರಾವಳಿ ಕರ್ನಾಟಕದ ಬೃಹತ್ ವಾಟರ್ ಪಾರ್ಕ್ ಮಾನಸ ವಾಟರ್ ಪಾರ್ಕ್, ಪಿಳಿಕುಳ, ಮಂಗಳೂರು. ವಿಸಿಟ್ www.manasawaterpark.com.